ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿರುವ ಅದೊಂದು ಕರ ಸೇವೆ ವಿಶೇಷ ಕಾರಣದಿಂದ ಗಮನ ಸೆಳೆದಿದೆ. ಬಿಜೆಪಿ ನಾಯಕರ ತೀವ್ರ ವಿರೋಧದ ನಡುವೆಯೂ ಹೇಳಿದ ದಿನದಂತೆ ಕರಸೇವೆ ನಡೆಸಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಇದರ ಜೊತೆ ಪುತ್ತೂರಿನ ರಾಜಕೀಯ ಮತ್ತೊಂದು ತಿರುವು ಪಡೆದುಕೊಂಡಿದ್ದು, ಅಭಿವೃದ್ಧಿಗೆ ಎದುರು ನಿಂತವರಿಗೆ ಶಾಸಕ ಅಶೋಕ್ ಕುಮಾರ್ ರೈ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದೇವಸ್ಥಾನದ ವಿಚಾರದಲ್ಲಿ ರಾಜಕೀಯ ಮೆಟ್ಟಿ ನಿಂತ ಶಾಸಕ. ನಿಗದಿಯಾದ ದಿನದಂದೇ ದೇವಸ್ಥಾನದಲ್ಲಿ ಭಕ್ತರಿಂದ ಕರಸೇವೆ. ದೇವಸ್ಥಾನದ ಅಭಿವೃದ್ಧಿ ವಿರೋಧಿಸಿದವರಿಗೆ ಶಾಸಕರ ತಿರುಗೇಟು. ಈ ರೀಲ್ ಮೈಕ ಯಾರ ಹಿಡಿದ್ರ ಕಡೆ ಹಿಡಿದಾರೆ ಅಂತ ಹೇಳ್ಬಿಟ್ಟು ಒಟ್ಟು ಬಾಯಿಗೆ ಬಂದಾಗಿ ಮಾತಾಡೋದು ಸರಿಯಲ್ಲ. ನಿಮ್ಮನ್ನು ನೀವು ತಿದ್ದುಕೊಳ್ಳುವಂತ ಸಮಯ ಇನ್ನೂ ಇದೆ. ಇದನ್ನೆಲ್ಲ ನೆಲಸಮ ಮಾಡ್ತೇವೆ, ಅಲ್ಲಿಂದ ಫೆನ್ಸಿಂಗ್ ಮಾಡ್ತೇವೆ. ಇಲ್ಲಿರುವಂತಹ ಹಳೆಯ ಮಣ್ಣುಗಳನ್ನೆಲ್ಲ 2 ಫೀಟ್ ಕೆಳಗಡೆಯಿಂದ ತೆಗಿತೇವೆ. ಹೊಸದಿರುವ ಮಣ್ಣನ್ನು ಇದಕ್ಕೆ ಫಿಲ್ ಮಾಡ್ತೇವೆ. ಈ ಕೆರೆಯನ್ನು ಅಭಿವೃದ್ಧಿ ಮಾಡ್ತೇವೆ. ಸುತ್ತಮುತ್ತ 40 ಫೀಟಿನ ರಸ್ತೆ, ಆ ಸರಿನ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ. ಆ ಕಡೆಯಿಂದ ಪಾರ್ಕ್ ಮಾಡ್ತೇವೆ. ಮಧ್ಯದಲ್ಲಿ ಎಲ್ಲ ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡ್ತೇವೆ. ಇದೆಲ್ಲ ಗ್ರನೈಟ್ ಹಾಕುವಂತಹ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಯಾವಾಗಲೂ ಹರಿಕಥೆಗಳು ನಡೆಯುತ್ತದೆ. ಹೌದು, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರಕ್ಕೆ ಅಡ್ಡಿಪಡಿಸಿದ ಬಿಜೆಪಿ ನಾಯಕರಿಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಈ ಎಚ್ಚರಿಕೆ ನೀಡಿದ್ದಾರೆ. ಸೋಮವಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ನಡೆಸಿ ಕರಸೇವೆಯಲ್ಲಿ ಶಾಸಕರು ಗರಂ ಆಗಿ ಮಾತನಾಡಿದ್ದಾರೆ. ದೇವಸ್ಥಾನದ ಹಿಂದಿನ ಸಮಿತಿ ತಯಾರಿಸಿದ್ದ ನೀಲನಕ್ಷೆಯನ್ನ ಬದಲಾಯಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಹೊಸದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ಮಾಸ್ಟರ್ ಪ್ಲಾನ್ ಪ್ರಕಾರ ದೇವಸ್ಥಾನದ ಕೆರೆಯ ಸುತ್ತಲಿನ ಮನೆಗಳು, ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ಈ ಕರಸೇವೆ ಮಾಡಲಾಗಿದೆ. ಆದರೆ ಶಾಸಕರ ಈ ಕಾರ್ಯಕ್ಕೆ ಬಿಜೆಪಿ ಮುಖಂಡರೊಬ್ಬರ ಮನೆ ತೆರವು ಅಡ್ಡಿಯಾಗಿದ್ದು ದೊಡ್ಡ ರಾಜಕೀಯ ತಿರುವು ಪಡೆದುಕೊಂಡಿತ್ತು. ಬಿಜೆಪಿ ನಾಯಕರು ಪುತ್ತೂರಿನಲ್ಲಿ ಪ್ರತಿಭಟನೆ ನಡೆಸಿ ಶಾಸಕರದ್ದು ಗೂಂಡಾಗಿರಿ ಎಂದು ಆರೋಪ ಮಾಡಿದ್ದರು. ಅಷ್ಟೇ ಅಲ್ಲದೆ ಇಲ್ಲಿನ ಯಾವುದೇ ಕಟ್ಟಡಗಳನ್ನ ತೆರವು ಮಾಡಲು ಬಿಡುವುದಿಲ್ಲ ಎಂಬ ಸವಾಲು ಕೂಡ ಹಾಕಿದ್ದರು. ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಈ ಕರಸೇವೆ ನಿಲ್ಲಿಸುವ ಪ್ರಯತ್ನ ಮಾಡಲಾಗಿತ್ತಾದರೂ ಅದು ಕೂಡ ವಿಫಲವಾಗಿತ್ತು. ಇದು ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನ ಕೆರಳಿಸುವಂತೆ ಮಾಡಿದ್ದು, ತಾವೇ 25 ಲಕ್ಷ ರೂಪಾಯಿ ಪರಿಹಾರ ನೀಡಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ನಮ್ಮ ಕಿಶೋರ್ ಬುಟ್ಟಾಡಿ ಅವರು ಇಲ್ಲಿ ಬಂದು ಹೇಳಿದ್ರು ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ. ಯಾರು ಗೂಂಡಾಗಿರಿ ಅವರು ಮಾಡಿದವರೇ ಹೇಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಆನಂತರ ನೀವು ಯಾರನ್ನು ತೆರವುಗೊಳಿಸಿಗೆ ನಾವು ಬಿಡುವುದಿಲ್ಲ, ಈ ಕೆಲಸವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಅದಕ್ಕೆ 5 ದಿವಸ ಟೈಮ್ ಕೊಟ್ಟದ್ದು. ಯಾರನ್ನು ಬಿಡ್ತಾರೆ, ಯಾರು ಗೂಂಡಾಗಿರಿ ಮಾಡ್ತಾರೆ, ಯಾರು ಮಾಡ್ತಾರೆ ನೋಡ್ಲಿ ಅಂತ ನಾವು ಅದನ್ನೆಲ್ಲ ಕೇಳುವುದೇ ಇಲ್ಲ. ಮಹಾಲಿಂಗೇಶ್ವರ ದೇವರ ಭಕ್ತರು ಅಭಿವೃದ್ಧಿಗೆ ಜಾಗ ಬೇಕು. ಇಲ್ಲಿ ಅವರೆಲ್ಲ ಸ್ವಂತ ನೆಲೆಯಿಂದ ಸುಮಾರು 25-27 ಲಕ್ಷ ರೂಪಾಯಿ ದುಡ್ಡನ್ನು ನಾವು ಕಟ್ಟದ್ದು. ಸ್ವಾಮಿ, ನೀವು ಯಾಕೆ ಹಿಂದುತ್ವದ ಬಗ್ಗೆ ಮಾತಾಡೋದು? ಇಲ್ಲಿ ಅವ್ರು ನನ್ನ ಆತ್ಮೀಯರೇ. ನಾನು ಅವರಿಗೆ ಹೇಳುವಂಥದ್ದು, ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ಕೂಡಿದ್ರೆ ಬಂದು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಕೊಡಿ. ಇಲ್ಲದಿದ್ದರೆ ಸುಮ್ಮನೆ ಇರಿ. ಸುಮ್ಮನೆ ಈ ರೀಲ್ ಮೈಕ ಯಾರ ಹಿಡಿದಾರೆ ಅಂತ ಹೇಳ್ಬಿಟ್ಟು ಒಟ್ಟು ಬಾಯಿಗೆ ಬಂದಾಗಿ ಮಾತಾಡೋದು ಸರಿಯಲ್ಲ. ನಿಮ್ಮನ್ನು ನೀವು ತಿದ್ದುಕೊಳ್ಳುವಂಥ ಸಮಯ ಇನ್ನೂ ಇದೆ. ದಯಮಾಡಿ ಬಂದು ಇದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿ. ಇವತ್ತು ಎಲ್ಲ ಭಕ್ತಾದಿಗಳು ಬಂದು ಕರಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಯಾವುದೆಲ್ಲ ಈ ಭಾಗದಿಂದ ಇದನ್ನೆಲ್ಲ ನೆಲಸಮ ಮಾಡ್ತೇವೆ. ದೇವಸ್ಥಾನ ಮುಖ್ಯ ರಸ್ತೆಯಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ಕಾಣಿಸಬೇಕು ಮತ್ತು ಆ ಮೂಲಕ ಅವರು ದೇವಸ್ಥಾನಕ್ಕೆ ಬರಬೇಕು ಎಂಬುದು ಶಾಸಕರ ಈ ಮಾಸ್ಟರ್ ಪ್ಲಾನ್ ಉದ್ದೇಶ. ಕೆರೆಯ ಸುತ್ತಲಿನ ಪ್ರದೇಶವನ್ನ ಅಭಿವೃದ್ಧಿಪಡಿಸಿ ಇಲ್ಲಿ ಹರಿಕತೆ, ಭಜನೆ, ಸಂಕೀರ್ತನೆಗಳು ನಿತ್ಯ ನಿರಂತರವಾಗಿ ನಡೆಸುವ ಮೂಲಕ ಹಿರಿಯರಿಗೆ ಮಾನಸಿಕ ನೆಮ್ಮದಿ ನೀಡುವ ತಾಣ ಆಗಬೇಕು ಎಂಬ ಕಲ್ಪನೆ ಇದೆ. ಹೀಗಾಗಿ ಈ ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು, ಇದಕ್ಕಾಗಿ ಈ ಕರಸೇವೆ ನಡೆಸಲಾಗಿದೆ. ಸ್ವತಃ ಶಾಸಕರೇ ಕಟ್ಟಡದ ಮಹಡಿ ಏರಿ ಹಂಚುಗಳನ್ನ ತೆಗೆದು ತಮ್ಮ ಸೇವೆ ಮಾಡಿದ್ದಾರೆ. ಪುತ್ತೂರಿನ ಹಲವು ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ, ಕಾಲೇಜು ವಿದ್ಯಾರ್ಥಿಗಳು, ಊರಿನ ಭಕ್ತರು ಈ ಕರಸೇವೆಯಲ್ಲಿ ತಮ್ಮ ಕೊಡುಗೆ ನೀಡಿದ್ದಾರೆ. ನಿಮ್ಮ
ಸಾವಿರಾರು ಜನ ಭಕ್ತರು ಇಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನೀವೇ ನೋಡಿದ್ದೀರಿ, ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಕೂಡ ಇವತ್ತು ಶಾಲ್ ಧರಿಸಿ ಎಲ್ಲರೂ ಕೂಡ ಈ ಕರಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ನಮಗೆ ಕೂಡ ಒಂದು ಭಾಗ್ಯ ಅಂತ ಹೇಳ್ತೇವೆ. ಇಂಥ ಒಂದು ಕರಸೇವೆಯಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲರಿಗೂ ಕೂಡ ಭಾಗವಹಿಸಿ ದೇವಸ್ಥಾನದ ಜಾಗವನ್ನು ಆ ದೇವರಿಗೆ ಅರ್ಪಿಸುವ ಮುಖಾಂತರ ಎಷ್ಟು ದೊಡ್ಡ ಜಾಗ ಇದೆ ಅಂತ ತೋರಿಸಿಕೊಡ್ಲಿಕ್ಕೆ ಶಾಸಕರಿಗೆ ಸಾಧ್ಯವಾಗಿದೆ. ಅದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಧನ್ಯವಾದಗಳು ಸಲ್ಲಿಸಿ. ಪುತ್ತೂರಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರವಾಗಿ ಕಹಿ ಘಟನೆಗಳು ನಡೆದಿವೆ. ಎಲ್ಲದಕ್ಕೂ ಕ್ಷೇತ್ರದ ಅಭಿವೃದ್ಧಿಯ ಮೂಲಕ ಉತ್ತರ ನೀಡುವುದಾಗಿ ಎದುರಾಳಿಗೆ ಶಾಸಕರು ತಿರುಗೇಟು ನೀಡಿದ್ದಾರೆ. ಹಾಗಂತ ಕ್ಷೇತ್ರದ ಭಕ್ತರು ಮಾತ್ರ ರಾಜಕೀಯ ರಹಿತವಾಗಿ ದೇವಸ್ಥಾನದ ಅಭಿವೃದ್ಧಿಗಾಗಿ ನಡೆದ ಕರಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24/7 ಪುತ್ತೂರು.